ಮಂಗಳೂರು ಹೊರವಲಯದ ಉಳ್ಳಾಲ ವ್ಯಾಪ್ತಿಯಲ್ಲಿರುವಂತಹ ದೇರಳಕಟ್ಟೆಯ ಎರಡು ಆಸ್ಪತ್ರೆಗಳ ನಡುವೆ ಇರುವಂತಹ ಫ್ಲಾಟ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಫ್ಲಾಟ್ನ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ 100ಕ್ಕೂ ಅಧಿಕ ಮಂದಿ ಇರುವಂತಹ 13 ಮಹಡಿಗಳ ಫ್ಲಾಟ್ನಲ್ಲಿ ಅಗ್ನಿ ದುರಂತದ ಅಪಾಯ ತಪ್ಪಿದೆ. ಫ್ಲಾಟ್ ಒಂದರ ರೂಮಿನಲ್ಲಿ ದಂತ ವೈದ್ಯಕೀಯ ಕಲಿಯುವ 2 ವಿದ್ಯಾರ್ಥಿನಿಯರು ಇದ್ದು, ಡಿಸೆಂಬರ್ 20ರ ಬೆಳಿಗ್ಗೆ ಕಾಲೇಜಿನಲ್ಲಿ ಕಾರ್ಯಾಗಾರವಿದೆ ಎಂದು ಬೇಗನೆ ತೆರಳಿದ್ರು. ಆದರೆ ಆತುರದಲ್ಲಿ ಬಟ್ಟೆಗಳಿಗೆ ಇಸ್ತ್ರಿ ಹಾಕಿರುವ ವಿದ್ಯಾರ್ಥಿನಿಯರು ಸ್ವಿಚ್ ಆಫ್ ಮಾಡಿದ್ರು. ಇಸ್ತ್ರಿ ಪೆಟ್ಟಿಗೆಯನ್ನ ಮಲಗುವ ಬೆಡ್ನಲ್ಲಿ ಇರಿಸಿ ಕಾಲೇಜಿಗೆ ತೆರಳಿದ್ರು. ಆದರೆ ಬೆಳಗ್ಗಿನಿಂದ ಹೊಗೆಯ ವಾಸನೆ ಫ್ಲಾಟ್ ತುಂಬ ಬರ್ತಾ ಇದ್ದು, ಮ್ಯಾನೇಜರ್ ಆಗಿರುವಂತಹ ಕುತ್ತಾರು ನಿವಾಸಿ ಮೊಹಮ್ಮದ್ ಶಾಹಿದ್ ಶಫೀಕ್ ನೇರವಾಗಿ ಒಳನುಗ್ಗಿ ಕಿಟಕಿಯನ್ನ ತೆರೆದಿದ್ದಾರೆ. ಹೊಗೆಯ ಕಾರಣ ನಿಖರವಾಗಿ ಗೊತ್ತಾಗದೆ ಕೆಲ ಹೊತ್ತು ಅದರ ಒಳಗೆ ಉಳಿದು ಗಮನಿಸಿದ್ದಾರೆ. ಆ ವೇಳೆ ಬೆಡ್ಡಿಗೆ ಬೆಂಕಿ ಆವರಿಸಲು ಪ್ರಾರಂಭವಾಗಿದೆ. ತಕ್ಷಣ ಫ್ಲಾಟ್ ವಾಚ್ಮೆನ್ ಲೋಕೇಶ್ ಎಂಬವರನ್ನ ಕರೆದಿದ್ದು, ಇಬ್ಬರು ಸೇರಿಕೊಂಡು ಬೆಂಕಿ ಆವರಿಸಿದಂತಹ ಬೆಡ್ಡನ್ನು ಹೊರಗೆ ಎಸೆದು ಅವಘಡವನ್ನು ತಪ್ಪಿಸಿದ್ದಾರೆ. ಫ್ಲಾಟ್ ಪ್ರಬಂಧಕ ಶಾಹಿದ್ ಶಫೀಕ್ ಅವರು ಸ್ವಲ್ಪ ಹೊತ್ತು ತಡ ಮಾಡ್ತಾ ಇದ್ರು. ಬೆಂಕಿ ಇಡೀ ಫ್ಲಾಟ್ಗೆ ಆವರಿಸುವ ಸಂಭವವಿತ್ತು. ಮೊಹಮ್ಮದ್ ಶಾಹಿದ್ ಶಫೀಕ್ ಅವರು ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯೂ ಆಗಿದ್ದಾರೆ. ಒಂದು ಸಾರಿ ಸುಮಾರು 8-8:30 ಸಮಯದಲ್ಲಿ ಒಂದು ಸ್ಮೆಲ್ ಬರ್ತಾ ಇತ್ತು. ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗೆ ಒಂದು ಸ್ಮೆಲ್. ಅದು ಎಲ್ಲಿಂದ ಏನು ಅಂತ ಗೊತ್ತಾಗ್ತೇನೆ ಇರಲಿಲ್ಲ. ಅಂದರೆ 13 ಫ್ಲೋರ್ ಉಂಟು ನಮ್ಮಲ್ಲಿ. ಫೈಂಡ್ ಔಟ್ ಮಾಡ್ತಾ 1 ಗಂಟೆ ನಮಗೆ ತಾಗಿತ್ತು ಅದು ನೋಡಲಿಕ್ಕೆ ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದಂತ. ಫೈನಲಿ ಒಂದು ರೂಮಿಂದ ಹೊಗೆ ಬರುವುದು ನಮಗೆ ಗೊತ್ತಾಯಿತು. ಆ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ರೂಮಿನವರನ್ನು ಕರೆದು ಬಾಗಿಲನ್ನು ಓಪನ್ ಮಾಡಿ, ಏನು ಕಾಣ್ತಾ ಇಲ್ಲ, ಫುಲ್ ಹೊಗೆ, ಫುಲ್ ಫಾಗ್ ಥರ, ಅಷ್ಟೊಂದು ಕಣ್ಣು ಉರಿಯುವಿಕೆ, ಯಾರು ಕೂಡ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ದೇವರನ್ನು ನೆನೆಸಿಕೊಂಡು ಹೋಗ್ಬಿಟ್ಟೆ. ಒಳಗಡೆ ಹೋಗಿ ಒಂದು ವಿಂಡೋ ಓಪನ್ ಮಾಡಿ 2 ಮಿನಿಟ್ ಬ್ರೀತ್ ತೆಗೆದೆ. ಅಷ್ಟೊಂದು ಇದಾಗ್ತಾ ಇತ್ತು ನನಗೆ. ಇವತ್ತೇ ರಿಕವರಿ ಆದಿದ್ದು. ಆ್ಯಕ್ಚುಲಿ 2 ದಿವಸ ಅದೇ ಕೆಮ್ಮು ಆ ಥರ ಇತ್ತು. ಮತ್ತೆ ಒಳಗಡೆ ಹೋಗಿ ಬ್ರೀತ್ ತಗೊಂಡು ಮತ್ತೆ ಸರ್ಚ್ ಮಾಡಿಬಿಟ್ಟು ಬೆಡ್ಡಲ್ಲಿ ಹೊತ್ತಿ ಉರಿಯುವ ಒಂದು ಸಂದರ್ಭ. ಆ ಟೈಮಲ್ಲಿ ನನ್ನ ಸೆಕ್ಯೂರಿಟಿಯನ್ನು ಕರ್ಕೊಂಡು ಇಮಿಡಿಯೇಟ್ ಆಗಿ ಅದನ್ನು ತೆಗೆದು ಬಾಲ್ಕನಿಯಿಂದ ಬಿಸಾಕ್ಬಿಟ್ಟೆ. ಅದೊಂದು 5 ನಿಮಿಷ ಲೇಟ್ ಆಗ್ತಿದ್ರೆ ದೊಡ್ಡ ಒಂದು ಅನಾಹುತ ಆಗ್ತಾ ಇತ್ತು. ಅಂದರೆ ಸಿಲಿಂಡರ್ ಅದು ಇದೆಲ್ಲ ಇತ್ತು. ಏನು ದೇವ್ರ ದಯದಿಂದ ಅದು